ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ತಂದೆಯಾದ ದೇವರ ಈ ದೇವರ ಧ್ಯಾನದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರನ್ನೂ ಆಶೀರ್ವದಿಸಿರಿ. ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸುವಾಗ ಈ ಧ್ಯಾನ ಕೂಟದಲ್ಲಿ ಭಾಗವಹಿಸುವ ಎಲ್ಲ ಪ್ರೇಕ್ಷಕರಿಗೂ ಎಲ್ಲ ಭಕ್ತರಿಗೂ ನಿಮ್ಮ ಪವಿತ್ರಾತ್ಮರನ್ನು ನೀಡಿರಿ. ನಮ್ಮ ಹೃದಯಗಳನ್ನು ಶುದ್ಧೀಕರಿಸಿರಿ. ಜೀವನದಲ್ಲಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವಂಥ ಆ ದೈವ ಭಕ್ತಿಯನ್ನು ನಮ್ಮಲ್ಲಿ ನೀವು ತುಂಬಿಸಿರಿ. ದಯಾಮಿ ದೇವರೇ, ಈ ದೇವರ ವಾಕ್ಯವನ್ನು ತದೇಕ ಚಿತ್ತದಿಂದ ನಾವು ಆಲಿಸಿ ಧ್ಯಾನಿಸಿ ನಮ್ಮ ಜೀವನದಲ್ಲಿ ಅದನ್ನು ಪಾಲಿಸುವಂತೆ ನಮಗೆ ನಿಮ್ಮ ಶಕ್ತಿಯನ್ನು ದಯಪಾಲಿಸಿರಿ. ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ಧ್ಯಾನಿಸೋಣ. ಸಹೋದರ ಸಹೋದರರೇ, ಈ ಜಗತ್ತಿನಲ್ಲಿ ಮನುಷ್ಯನಿಗೆ ಯಾವುದು ಶ್ರೇಷ್ಠ ಸಂಪತ್ತು? ನಮ್ಮಲ್ಲಿರುವ ದುಡ್ಡಲ್ಲ, ನಮ್ಮಲ್ಲಿರುವ ಸುಂದರ ಬಂಗಲೆಯಲ್ಲ, ನಮ್ಮಲ್ಲಿರುವ ಆಸ್ತಿ ಪಾಸ್ತಿಯಲ್ಲ, ನಾವು ಬ್ಯಾಂಕಿನಲ್ಲಿ ಜಮಾಯಿಸುವ ನಮ್ಮ ಹಣವಲ್ಲ, ನಮ್ಮಲ್ಲಿರುವ ಚಿನ್ನ ಅಲ್ಲ. ದೇವರ ವಾಕ್ಯ ನಮಗೆ ಹೇಳುತ್ತೆ, ನಮ್ಮೆಲ್ಲರ ಆಸ್ತಿ ಪಾಸ್ತಿ ಈ ಲೋಕದಲ್ಲಿ ಶ್ರೇಷ್ಠ ಸಂಪತ್ತು ನಮಗೆ ಜನ್ಮ ಕೊಟ್ಟ ತಂದೆ ಮತ್ತು ತಾಯಿ. ಇದೇ ದೊಡ್ಡ ಸಂಪತ್ತು. ಇದಕ್ಕಿಂತ ಮಿಗಿಲಾದ ಸಂಪತ್ತು ಬೇರೊಂದಿಲ್ಲ. ಸಹೋದರ ಸಹೋದರರೇ, ಇದನ್ನು ದೇವರ ವಾಕ್ಯದಲ್ಲಿ ನಾವು ಧ್ಯಾನಿಸೋಣ. ಇವತ್ತಿನ ದೇವರ ವಾಕ್ಯ ಸಿರಾಕನ ಗ್ರಂಥದಿಂದ ಆರಿಸಲ್ಪಟ್ಟಿದೆ. ತಂದೆ ತಾಯಿಗಳನ್ನು ಯಾವ ರೀತಿ ಪ್ರೀತಿಸಬೇಕು, ಗೌರವಿಸಬೇಕು ಎಂಬುದರ ಬಗ್ಗೆ ಇವತ್ತಿನ ದೇವರ ವಾಕ್ಯ ನಮಗೆ ಸಹಾಯ ಮಾಡುತ್ತೆ. ಚೆನ್ನಾಗಿ ಆಲಿಸೋಣ. ಅಧ್ಯಾಯ 3 ವಾಕ್ಯ 1 ಸಿರಾಕನ ಗ್ರಂಥ. ಮಕ್ಕಳೇ, ನಿಮ್ಮ ತಂದೆಯಾದ ನನ್ನ ಮಾತನ್ನು ಕೇಳಿರಿ. ನೀವು ಸುರಕ್ಷಿತವಾಗಿರಲು ಅದರಂತೆ ನಡೆಯಿರಿ. ಸರ್ವೇಶ್ವರ ಮಕ್ಕಳಿಗಿಂತ ಮಿಗಿಲಾಗಿ ತಂದೆಗೆ ಗೌರವ ನೀಡಿದ್ದಾರೆ. ಗಂಡು ಮಕ್ಕಳ ಮೇಲೆ ತಾಯಿಗೆ ಅಧಿಕಾರವನ್ನು ಅನುಗ್ರಹಿಸಿದ್ದಾರೆ. ತಂದೆಯನ್ನು ಸನ್ಮಾನಿಸುವವನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿದವನಂತೆ, ತಾಯಿಯನ್ನು ಗೌರವಿಸುವವನು ನಿಧಿ ಶೇಖರಿಸಿ ಇಟ್ಟುಕೊಂಡಂತೆ. ಸಹೋದರ ಸಹೋದರರೇ, ಒಂದೊಂದೇ ವಾಕ್ಯವನ್ನು ಧ್ಯಾನಿಸೋಣ. ಸರ್ವೇಶ್ವರ ಮಕ್ಕಳಿಗಿಂತ ಮಿಗಿಲಾಗಿ ತಂದೆ ಗೌರವ ನೀಡಿದ್ದಾರೆ. ಯಾರು ಮೊದಲು? ತಂದೆ ಮೊದಲೋ, ಮಗು ಮೊದಲೋ? ದೇವರು ಮಕ್ಕಳಿಗಿಂತ ಹೆಚ್ಚಿನ ಗೌರವನ ತಂದೆಗೆ ಕೊಟ್ಟಿದ್ದಾರೆ, ತಂದೆ ತಾಯಿಗಳಿಗೆ ಕೊಟ್ಟಿದ್ದಾರೆ. ಯಾಕೆ? ಸಹೋದರ ಸಹೋದರರೇ, ಈ ಲೋಕದಲ್ಲಿ ನಾನು ಮತ್ತು ನೀವೆಲ್ಲ ಇರಬೇಕೆಂದರೆ ಯಾರು ಕಾರಣ? ಜನ್ಮ ಕೊಟ್ಟ ತಂದೆ ತಾಯಿ ಅಲ್ಲವೇ?
ಒಂದು ಮಗು ಈ ಲೋಕದಲ್ಲಿ ಹುಟ್ಟಬೇಕೆಂದರೆ ತಂದೆ ತಾಯಿಗಳು ಅವರನ್ನು ಅವರಿಗೆ ಜನ್ಮ ನೀಡಬೇಕಷ್ಟೇ. ತಂದೆ ತಾಯಿಗಳ ಪ್ರೀತಿಯ ಪ್ರತೀಕವಾಗಿ ನಾವು ಈ ಲೋಕದಲ್ಲಿ ಹುಟ್ಟಿದ್ದೇವೆ. ಹಾಗಿರುವಾಗ ಮಕ್ಕಳು ಮಿಗಿಲೋ ತಂದೆ ತಾಯಿಗಳು ಮಿಗಿಲೋ ಯೋಚಿಸೋಣ. ದೇವರ ವಾಕ್ಯ ನಮಗೆ ಅದಕ್ಕೆ ಹೇಳುತ್ತೆ, ಈ ಲೋಕದಲ್ಲಿ ಶ್ರೇಷ್ಠವಾದವರು ತಂದೆ ಮತ್ತು ತಾಯಿ, ಅದಕ್ಕಿಂತ ಮಿಗಿಲಾದವರು ಬೇರೆ ಯಾರೂ ಇಲ್ಲ. ನಿನ್ನ ಜೀವನದಲ್ಲಿ ಕೋಟಿ ಕೋಟಿ ಸಂಪತ್ತನ್ನು ನೀನು ಗಳಿಸಿದರೂ ಸಹೋದರ ಸಹೋದರಿ, ಇದು ನಿನ್ನ ಸಂಪತ್ತಲ್ಲ. ಇದು ಬರೀ ಒಂದು ದಿನದ ಸಂಪತ್ತು, ಇವತ್ತಿದೆ ನಾಳೆ ಅದು ಇಲ್ಲ. ಆದರೆ ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿ, ನಿನಗಾಗಿ ಕಷ್ಟಪಟ್ಟು ನಿನ್ನನ್ನು ಬೆಳೆಸಿದ ತಂದೆ ತಾಯಿ, ನಿನಗೆ ವಿದ್ಯಾಭ್ಯಾಸವನ್ನು ನೀಡಿದಂಥ ತಂದೆ ತಾಯಿ, ಅವರೇ ನಿನ್ನ ದೊಡ್ಡ ಆಸ್ತಿ. ಅದಕ್ಕಿಂತ ಮಿಗಿಲಾದ ಆಸ್ತಿ ಬೇರೊಂದಿಲ್ಲ. ಚೆನ್ನಾಗಿ ಯೋಚಿಸಿಕೋ ಸಹೋದರ ಸಹೋದರರೇ. ಇಂದಿನ ದಿನಗಳಲ್ಲಿ ತಂದೆ ತಾಯಿಗಳ ಒಂದು ಪರಿಸ್ಥಿತಿಯನ್ನು ನೋಡುವಾಗ ನಮಗೆ ಮರುಕು ಹುಟ್ಟುತ್ತೆ. ನಾನೊಬ್ಬ ಧರ್ಮಗುರು, ನಾವು ವಿಚಾರಣಾ ಕೇಂದ್ರದಲ್ಲಿ ಅನೇಕ ಕುಟುಂಬಗಳಿಗೆ ಭೇಟಿ ನೀಡುವಾಗ ಅಲ್ಲಿ ಈಗಿನ ಕಾಲದಲ್ಲಿ ಹೆಚ್ಚಿನ ಮನೆಗಳಲ್ಲಿ ತಂದೆ ತಾಯಿಗಳು ಮಾತ್ರ ಇದ್ದಾರೆ. ಮಕ್ಕಳೆಲ್ಲಿದ್ದಾರೆ? ಅಮ್ಮ ಅಣ್ಣ ಮಕ್ಕಳೆಲ್ಲಿದ್ದಾರೆ? ಅವರು ವಿದೇಶದಲ್ಲಿದ್ದಾರೆ. ಮನೆಯಲ್ಲಿ ಬೇರೆ ಯಾರಿದ್ದಾರೆ? ನಾವಿಬ್ಬರೇ. ಕಳೆದ ಒಂದು ವಾರದ ಹಿಂದೆ ನನ್ನನ್ನು ಪ್ರಾಯಸ್ಥೊಬ್ಬ ಸಹೋದರಿ ನನಗೆ ಫೋನ್ ಮಾಡಿ ನನ್ನಲ್ಲಿ ಪ್ರಾರ್ಥನೆಗಾಗಿ ವಿನಂತಿಸಿದರು. ನಂತರ ಹೇಳಿದರು, ಫಾದರ್ ನನಗಾಗಿ ಪ್ರಾರ್ಥನೆ ಮಾಡಿ, ನಾನು ಒಬ್ಬಳೇ ಇದ್ದೇನೆ ಮನೆಯಲ್ಲಿ, ಆರೋಗ್ಯ ಚೆನ್ನಾಗಿಲ್ಲ, ಮಕ್ಕಳು ಬೇರೆ ಮನೆಯಲ್ಲಿದ್ದಾರೆ, ಅಪರೂಪ ಬಂದು ನನ್ನ ಭೇಟಿ ಮಾಡ್ತಾರೆ ಅಷ್ಟೇ. ಮೊನ್ನೆ 5-6 ದಿನ ಕಷ್ಟದಲ್ಲಿದ್ದೆ, ನಾನು ಸೌಖ್ಯ ಇರಲಿಲ್ಲ. ಆದರೆ ನನ್ನ ಮಕ್ಕಳು ನನ್ನನ್ನು ನೋಡಲಿಕ್ಕೆ ಬಂದಿಲ್ಲ. ತುಂಬ ಕಷ್ಟಪಡ್ತೀನಿ ಫಾದರ್, ಮಕ್ಕಳನ್ನು ಬೆಳೆಸಿದ್ದೀನಿ, ಕಷ್ಟಪಟ್ಟು ಬೆಳೆಸಿದ್ದೀನಿ. ಬಡತನದಲ್ಲಿದ್ದೆವು ನಾವು, ಆದರೂ ಅವರಿಗೆ ನಾನು ಶಿಕ್ಷಣವನ್ನು ಕೊಟ್ಟಿದ್ದೇನೆ, ಬೆಳೆಸಿದ್ದೇನೆ. ಆದರೆ ಇವತ್ತು ಅವರು ನನ್ನೊಂದಿಗಿಲ್ಲ. ನನ್ನ ಕಷ್ಟದಲ್ಲಿ ನಾನು ಒಂಟಿ ಆಗಿದ್ದೀನಿ. ಸಹೋದರ ಸಹೋದರರೇ, ಎಷ್ಟೋ ತಂದೆ ತಾಯಿಗಳು ಈಗಿನ ಕಾಲದಲ್ಲಿ ಇಂಥ ಪರಿಸ್ಥಿತಿಗೆ ಒಳಪಟ್ಟಿದ್ದಾರೆ, ಒಬ್ಬಂಟಿಗರಾಗಿದ್ದಾರೆ. ತಂದೆ ತಾಯಿಗಳು ಮಕ್ಕಳ ಪ್ರೀತಿ ಅವರಿಗೆ ಸಿಗ್ತಾ ಇಲ್ಲ, ಮಕ್ಕಳ ಆರೈಕೆ ಅವರಿಗೆ ಸಿಗ್ತಾ ಇಲ್ಲ. ಮಕ್ಕಳು ವಿದೇಶದಲ್ಲಿದ್ದಾರೆ, ಅಥವಾ ತಮ್ಮ ಕುಟುಂಬಗಳನ್ನು ಬೇರ್ಪಡಿಸಿಕೊಂಡು ತಮ್ಮಷ್ಟಕ್ಕೆ ಇದ್ದಾರೆ. ತಂದೆ ತಾಯಿಗಳನ್ನು ಪ್ರೀತಿಸುವವರು ಯಾರು? ಈ ತಂದೆ ತಾಯಿಗಳ ಗೋಳೇನು, ಅವರ ಮನಸ್ಸಿನ ನೋವೇನು? ಇದನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಇವತ್ತಿನ ಯುಗದಲ್ಲಿ ಮನುಷ್ಯರಿಗೆ ನಮಗೆ ಸಮಯವಿಲ್ಲ. ಅನೇಕ ತಂದೆ ತಾಯಿಗಳು ತಮ್ಮ ಹೃದಯದಲ್ಲಿ ನೋವನ್ನು ಅನುಭವಿಸಿದ್ದಾರೆ. ಈ ನೋವನ್ನು ತಮ್ಮಷ್ಟಕ್ಕೆ ತಾವು ಉಣ್ಣುತ್ತಿದ್ದಾರೆ, ನುಂಗುತ್ತಿದ್ದಾರೆ. ಯಾರಲ್ಲಿ ಹೇಳಲಿಕ್ಕೂ ಸಾಧ್ಯವಿಲ್ಲ. ಇಂಥ ಪರಿಸ್ಥಿತಿಗೆ ಅದೆಷ್ಟೋ ತಂದೆ ತಾಯಿಗಳು ಒಳಪಟ್ಟಿದ್ದಾರೆ. ಮನೆಯಲ್ಲಿ ಒಬ್ಬಂಟಿಗರಾಗಿಲು ಕಷ್ಟವಾಗಿ ಕೊನೆಗೆ ಯಾವುದೇ ಒಂದು ಆಶ್ರಮಕ್ಕೆ, ಯಾವುದೇ ಒಂದು ಏಜ್ಡ್ ಹೋಮಿಗೆ ಹೋಗಿ ಅಲ್ಲಿ ಯಾರೋ ಬೇರೆಯವರ ಆರೈಕೆಯಡಿ ಅವರು ಜೀವಿಸಬೇಕಾದ ಇವತ್ತು ಅವಶ್ಯಕತೆ ಬಂದಿದೆ. ಸಹೋದರ ಸಹೋದರರು, ಎಂಥ ಬದುಕು! ಹೀಗೆ ದೇವರ ವಾಕ್ಯ ಹೇಳುತ್ತೆ, ತಂದೆ ತಾಯಿಗಳು ಯಾರು, ತಂದೆ ತಾಯಿಗಳ ಆ ಬೆಲೆ ಏನು, ತಂದೆ ತಾಯಿಯ ಪ್ರೀತಿಯ ಬೆಲೆ ಏನು, ಇದನ್ನು ಮನುಷ್ಯ ಅರ್ಥ ಮಾಡಿಕೊಳ್ಬೇಕು. ತಂದೆಯನ್ನು ಸನ್ಮಾನಿಸುವವನು ತನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿದವನಂತೆ. ದೇವರ ವಾಕ್ಯ ಹೇಳುತ್ತೆ, ಯಾವತ್ತನು ತನ್ನ ತಂದೆ ತಾಯಿಯನ್ನು ಸನ್ಮಾನಿಸುತ್ತಾನೆ, ತಂದೆಗೆ ಗೌರವ ಕೊಡುತ್ತಾನೆ, ಆತನಿಗೆ ಜೀವನದಲ್ಲಿ ಅವನು ಎಷ್ಟೋ ಮಾಡಿದ ಪಾಪಗಳಿಗೆ ದೇವರು ಕ್ಷಮೆಯನ್ನು ಕೊಡುತ್ತಾರೆ. ನೆನಪಿಡು ಸಹೋದರ ಸಹೋದರಿ, ನೀವಾದರೂ ನಾನಾದರೂ ತಪ್ಪು ಮಾಡೇ ಮಾಡ್ತೀವಿ ನಾವು.
ಅನೇಕ ಪಾಪಗಳನ್ನು ನಾವು ಎಸಗುತ್ತೇವೆ. ಆದರೆ ಈ ಪಾಪಕ್ಕೆ ಕ್ಷಮೆ ದೇವರು ನಮಗೆ ಕೊಡುತ್ತಾರೆ ಯಾವಾಗ? ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಗೌರವಿಸಿದಾಗ, ಜನ್ಮ ಕೊಟ್ಟ ತಂದೆ ತಾಯಿಯನ್ನು ದೇವರ ಸಮಾನ ನಾವು ಕಾಣುವಾಗ, ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಮನೆಯಲ್ಲಿ ನಾವು ಪೂಜಿಸಿ ಗೌರವಿಸಿದಾಗ ದೇವರು ನಮಗೆ ಆಶೀರ್ವಾದವನ್ನು ನೀಡುತ್ತಾರೆ. ದೇವರು ನಮಗೆ ಒಳ್ಳೆಯದನ್ನೇ ಮಾಡ್ತಾರೆ. ಎಷ್ಟೇ ಪಾಪಗಳನ್ನು ಮಾಡಿದ್ರು ಆ ಪಾಪ ಕ್ಷಮೆಯನ್ನು ದೇವರು ನಿನಗೆ ನೀಡುತ್ತಾರೆ. ತಾಯಿಯನ್ನು ಗೌರವಿಸುವನು ನಿಧಿ ಶೇಖರಿಸಿಕೊಂಡು ಇಟ್ಟವಂತೆ. ತಾಯಿಯನ್ನು ಗೌರವಿಸುವನು ಯಾಕೆ? ತಾಯಿ ಎಂದರೇನು? ಮಮತೆ, ಪ್ರೀತಿ. ದೇವರ ಸ್ಥಾನದಲ್ಲಿದ್ದಾರೆ ತಾಯಿ. ಸಹೋದರ ನೆನಪಿಸೋಣ ನಾವು ಆ ದಿನಗಳನ್ನು. 9 ತಿಂಗಳು ತಾಯಿಯ ಉದರದಲ್ಲಿ ನಾವಿದ್ದೆವು. ಆ 9 ತಿಂಗಳಲ್ಲಿ ನನ್ನ ತಾಯಿ, ನಿಮ್ಮ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದಾರೆ, ಎಷ್ಟು ನೋವನ್ನು ಉಂಡಿದ್ದಾರೆ, ಎಷ್ಟು ರೀತಿಯಲ್ಲಿ ಅವರ ಜೀವನದಲ್ಲಿ ಸಂಕಷ್ಟಗಳನ್ನು ಎದುರಿಸಿದ್ದಾರೆ. 9 ತಿಂಗಳು ಆ ತಾಯಿ ಪಟ್ಟ ಕಷ್ಟಗಳೇನು, ನೋವುಗಳೇನು? ಅಷ್ಟು ಸುಲಭನ ಒಂದು ತನ್ನ ತಾಯಿ 9 ತಿಂಗಳು ತನ್ನ ಉದರದಲ್ಲಿ ಮಗುವನ್ನು ಪೋಷಿಸುವುದು? ಆಯಾಸಗಳು, ನಿದ್ದೆ ಬಾರದ ರಾತ್ರಿಗಳು, ನೋವುಗಳು. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿನ್ನ ತಾಯಿ ನಿನ್ನನ್ನು ಪ್ರೀತಿಸಿದ್ದಾರೆ, ನಿನಗೋಸ್ಕರ ಕಷ್ಟಗಳನ್ನು ಎದುರಿಸಿದ್ದಾರೆ. ಇಷ್ಟೆಲ್ಲವನ್ನು ಮಾಡಿರುವ, ತ್ಯಾಗ ಬಲಿದಾನವನ್ನು ಮಾಡಿರುವ ತಾಯಿಯನ್ನು ಮರೆಯುವ ಎಂಥ ಮಗನಯ್ಯ ನೀನು, ಎಂಥ ಮಗಳಯ್ಯ ನೀನು. ಯಾವ ತಂದೆ ಮತ್ತು ಯಾವ ಮಗಳು ಮತ್ತು ಮಗ ತಂದೆ ತಾಯಿಯನ್ನು ಮರೆಯಲಿಕ್ಕೆ ಸಾಧ್ಯ? ಮನುಷ್ಯ ರೂಪವನ್ನು ಕಳೆದುಕೊಂಡ್ರಷ್ಟೇ ಅದು ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ತಂದೆ ತಾಯಿಗಳು ದೇವರಿಗೆ ಸಮಾನ. ಈ ಲೋಕದಲ್ಲಿ ಎಲ್ಲವೂ ಸಿಗುತ್ತೆ, ಜನ್ಮ ಕೊಡುವ ತಂದೆ ತಾಯಿ ಪುನಃ ಸಿಗಲ್ಲ. ಅವರು ನಿನ್ನ ಆಸ್ತಿ. ಅವರಿಗಿಂತ ಮಿಗಿಲಾದವರು ಈ ಲೋಕದಲ್ಲಿ ದೇವರನ್ನು ಬಿಟ್ಟು ಬೇರೆ ಯಾರೂ ಇಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೋ. ತಾಯಿಯನ್ನು ಗೌರವಿಸು, ನಿಧಿ ಶೇಖರಿಸಿಟ್ಟಂತೆ. ಜೀವನದಲ್ಲಿ ಏನು ಕಡಿಮೆ ಆಗುವುದಿಲ್ಲ. ಯಾವಾಗ ತಾಯಿಯನ್ನು ಪ್ರೀತಿಸ್ತೀಯ, ತಾಯಿಯನ್ನು ನೀನು ಖಂಡಿತ ಗೌರವಿಸ್ತೀಯ, ಆಗ ನಿನ್ನ ಜೀವನದಲ್ಲಿ ದೇವರು ನಿನಗೆಲ್ಲವನ್ನು ಕೊಡುವನು, ಏನು ಕಡಿಮೆ ಆಗಲ್ಲ. ಅವನು ಪ್ರಾರ್ಥನೆ ಮಾಡುವಾಗಲೆಲ್ಲ ದೊರಕನಿಗೆ ಅದಕ್ಕೆ ಪ್ರತ್ಯುತ್ತರ. ಯಾವಾತನು ತಂದೆ ತಾಯಿಗಳನ್ನು ಗೌರವಿಸುತ್ತಾನೋ, ಏನೇ ಪ್ರಾರ್ಥನೆ ಮಾಡಲಿ ದೇವರು ನಿನ್ನ ಪ್ರಾರ್ಥನೆಯನ್ನು ಉತ್ತರಿಸುತ್ತಾನೆ. ಸಹೋದರ ಸಹೋದರಿ, ಯಾವುದೇ ಪ್ರಾರ್ಥನೆಯನ್ನು ನೀನು ಮಾಡು, ದೇವರು ಅದನ್ನು ಸ್ವೀಕರಿಸ್ತಾರೆ. ಯಾಕೆ? ನೀನು ತಂದೆ ತಾಯಿಗಳನ್ನು ಗೌರವಿಸಿದ್ದೀಯಾ. ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗುತ್ತೆ. ಹಿರಿಯನನ್ನು ಗೌರವಿಸು. ತಂದೆಯನ್ನು ಗೌರವಿಸುವವನು ಬದುಕುವನು ಬಹುಕಾಲ. ಯಾವಾತನು ತಂದೆ ತಾಯಿಗಳನ್ನು ಪ್ರೀತಿಸ್ತಾನೆ, ಗೌರವಿಸ್ತಾನೆ, ಆತನಿಗೆ ಮನಸ್ಸಿಗೆ ನೆಮ್ಮದಿ ಇದೆ. ಆತನ ಜೀವನದಲ್ಲಿ ಅದೆಷ್ಟೋ ವರ್ಷಗಳು ಕಳೆದರೂ ಆ ಸಂತುಷ್ಟ ವ್ಯಕ್ತಿತ್ವ, ಸಂತುಷ್ಟ ಭಾವನೆಗಳು ಆತನನ್ನು ಒಳ್ಳೆಯ ಆರೋಗ್ಯವಂತನಾಗಿ ಇರಿಸುತ್ತವೆ. ಹೀಗಿರುವಾಗ ತಂದೆ ತಾಯಿಗಳ ಪ್ರೀತಿ ಮಕ್ಕಳಿಗೆ ವರ. ಆದ್ದರಿಂದ ತಂದೆಯನ್ನು ಗೌರವಿಸು, ಬದುಕುವೆಯ ನೀನು ಬಹುಕಾಲ. ದೀರ್ಘಾಯುಷ್ಯವನ್ನು ನಿನಗೆ ಕೊಡುವರು. ಯಾಕೆ? ತಂದೆ ತಾಯಿಗಳನ್ನು ಪ್ರೀತಿಸ್ತೀಯ. ಯಾವಾಗ ನಿನ್ನ ಜೀವನದಲ್ಲಿ ತಂದೆ ತಾಯಿಗಳನ್ನು ಪ್ರೀತಿಸ್ತೀಯ, ನೀನು ಕಷ್ಟಗಳಿಗೆ, ಸಂಕಷ್ಟಗಳಿಗೆ, ಒತ್ತಡಕ್ಕೆ ಒಳಪಡುವೆಯಾ, ಆಗ ನಿನ್ನ ಆಯುಷ್ಯ ಕಡಿಮೆ ಆಗುವುದು, ಅದು ಜಾಸ್ತಿ ಆಗಲ್ಲ. ಸರ್ವೇಶ್ವರನಿಗೆ ವಿಧೇಯನಾಗಿರುವವನು ತಾಯಿಗೆ ಬರಮಾಡುವವನು ಸಮಾಧಾನ. ಸರ್ವೇಶ್ವರನಿಗೆ ವಿಧೇಯನಾಗಿರುವನು ತಾಯಿಗೆ ಬರಮಾಡುವನು ಸಮಾಧಾನ.
ಅಂಥವನು ಸರ್ವೇಶ್ವರನಿಗೆ ಸೇವೆ ಮಾಡುವಂತೆ ಮಾಡುವನು ಸೇವೆ ಹೆತ್ತವರಿಗೆ. ಸಹೋದರ ಸಹೋದರರು, ಇವತ್ತು ತಂದೆ ತಾಯಿಗಳಿಗೆ ಇದು ಬೇಕು. ಅದೆಷ್ಟೋ ತಂದೆ ಇವತ್ತು ಮಕ್ಕಳು ಆಸ್ಟ್ರೇಲಿಯಾದಲ್ಲಿದ್ದಾರೆ, ಅಮೆರಿಕದಲ್ಲಿದ್ದಾರೆ, USA ಅಂದರೆ ಕೆನಡಾದಲ್ಲಿದ್ದಾರೆ, ವಿದೇಶಗಳಲ್ಲಿದ್ದಾರೆ, ಯುರೋಪ್ನಲ್ಲಿದ್ದಾರೆ. ಅಮ್ಮ ಹೇಗಿದೆಯಾ ಅಂತ ಫೋನ್ ಮಾಡ್ತಿರ್ತಾರೆ, ಹಣ ಕಳಿಸುತ್ತಾರೆ. ದೇವರ ವಾಕ್ಯ ನಮಗೆ ಏನು ಹೇಳುತ್ತೆ? ತಂದೆ ತಾಯಿಗಳಿಂದ ಆಸ್ತಿ ಪಾಸ್ತಿ ಅದು ಮುಖ್ಯವಲ್ಲ. ತಂದೆ ತಾಯಿಗಳಿಗೆ ಎಷ್ಟು ಹಣ ಕಳಿಸ್ತೀಯ ಅದು ಮುಖ್ಯವಲ್ಲ. ಎಲ್ಲೋ ಒಂದು ಫೋನ್ ಕಾಲ್ ಮಾಡ್ತೀಯ ಅದು ಮುಖ್ಯವಲ್ಲ. ನಿನ್ನ ತಂದೆ ತಾಯಿಗಳಿಗೆ ಪ್ರೀತಿಯನ್ನು ನೀನು ನೀಡಬೇಕು. ನಿನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡಬೇಕು ಸಹೋದರ ಸಹೋದರಿ, ಅದು ಮುಖ್ಯ. ಯಾವ ಆತನು ತಂದೆ ತಾಯಿಗಳ ಸೇವೆ ಮಾಡುತ್ತಾನೆ, ತನ್ನ ತಂದೆ ತಾಯಿಗಳು ಇಡೀ ಜೀವನ ಪರ್ಯಂತವರು ಬದುಕೋ ತನಕ ಸಂತುಷ್ಟರಾಗಿ ಇರುವಂತೆ ಮಾಡುತ್ತಾನೆ, ಆತನೇ ನಿಜವಾದ ದೇವರಿಗೆ ಪ್ರೀತಿ ಉಳ್ಳವನಾಗುತ್ತಾನೆ, ದೇವರಿಗೆ ಪ್ರೀತಿಗೆ ಪಾತ್ರನಾಗುತ್ತಾನೆ. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ, ಹೆತ್ತವರನ್ನು ಸನ್ಮಾನಿಸು, ನಿನ್ನ ನಡೆ ನುಡಿಗಳಿಂದ ನಿನಗೆ ದೊರಕುವುದು ಆಶೀರ್ವಾದ ಆತನಿಂದ. ಸಹೋದರ ಸಹೋದರರ ಕೆಲ ಸಮಯದ ಹಿಂದೆ ಒಬ್ಬರು ತಾಯಿಯಾದವರು ತನ್ನ ದುಃಖವನ್ನು ಹಂಚಿಕೊಂಡ್ರು. ಫಾದರ್, ತುಂಬ ಕಷ್ಟದಲ್ಲಿದ್ದೀನಿ, ಮಕ್ಕಳನ್ನು ಪೋಷಿಸಿದೆ, ಬೆಳೆಸಿದೆ, ಆದರೆ ಇವತ್ತು ನನ್ನ ಮಗ ತನ್ನ ಹೆಂಡತಿಯ ಪ್ರಭಾವಕ್ಕೆ ಒಳಪಟ್ಟು ನನ್ನನ್ನು ಶೋಷಿಸ್ತಾನೆ, ಹೇಳ್ತಾನೆ, ಕಾಲಿನಿಂದ ಒದೆಯುತ್ತಾನೆ. ಇಂಥ ಕಷ್ಟಕ್ಕೆ ನಾನು ಒಳಗಾಗಿದ್ದೀನಿ. ನನ್ನ ಮಗ, ನಾನು ಪ್ರೀತಿಸಿದ ಮಗ ಇಂಥ ಒಂದು ನನ್ನ ಕಷ್ಟಕ್ಕೆ ಒಳಪಡಿಸುತ್ತಾನೆ. ಸಹೋದರ ಸಹೋದರರೇ, ತಂದೆ ತಾಯಿಗಳ ನೋವು ಮನುಷ್ಯನಿಗೆ ಶಾಪವಾಗುತ್ತದೆ ದೇವರ ವಾಕ್ಯ ಹೇಳುತ್ತೆ. ಮುಂದೆ ಹೇಳುತ್ತೆ ದೇವರ ವಾಕ್ಯ, ತಂದೆಯ ಆಶೀರ್ವಾದ ಮಕ್ಕಳ ಮನೆಯನ್ನು ಸ್ಥಿರಗೊಳಿಸುತ್ತದೆ. ಯಾವಾಗ ಒಬ್ಬ ತಂದೆ ತನ್ನ ಕೈ ಎತ್ತಿ ನನ್ನ ಆಶೀರ್ವದಿಸ್ತಾನೆ, ನೀನು ಅಲ್ಲಿ ನಿನ್ನ ಜೀವನದಲ್ಲಿ ಸ್ಥಿರವಾಗುತ್ತೀಯ. ಯಾಕೆಂದರೆ ಅವನು ಆಶೀರ್ವದಿಸುವುದು ತನ್ನ ಸ್ವಂತ ಆಶೀರ್ವಾದದಿಂದ ಅಲ್ಲ, ದೇವರ ಆಶೀರ್ವಾದವನ್ನು ನಿನಗೆ ನೀಡುತ್ತಾನೆ. ದೇವರ ಆಶೀರ್ವಾದವನ್ನು ನೀಡ್ತಾನೆ. ಸ್ಥಿರವಾಗುವೆಯ ಜೀವನದಲ್ಲಿ, ಭಯವಿಲ್ಲ ನಿನಗೆ. ಯಾಕೆ? ದೇವರ ಆಶೀರ್ವಾದಕ್ಕೆ ಒಳಪಟ್ಟಿದ್ದೀಯಾ? ತಾಯಿಯ ಶಾಪ ಅವುಗಳ ಅಸ್ಥಿವಾರವನ್ನೇ ಕಿತ್ತು ಹಾಕುತ್ತೆ. ತಂದೆ ತಾಯಿಗಳ ಶಾಪ, ನಿನ್ನ ತಂದೆ ತಾಯಿಗಳ ಕಣ್ಣೀರಿನಲ್ಲಿ ನೋವು ಹರಿಸುವೆಯಾ? ತಂದೆ ತಾಯಿಗಳಿಗೆ ಕಾಲಿಂದ ಒದೆಯುವೆಯ, ಕೈಯಿಂದ ಹೊಡೆಯುವೆಯ? ಶಾಪ. ಯಾಕೆ? ಜನ್ಮ ಕೊಟ್ಟ ತಾಯಿ, ಜೀವ ಕೊಟ್ಟ ತಾಯಿ, ದೇವರ ಸ್ಥಾನದಲ್ಲಿರುವ ತಾಯಿ. ತಾಯಿಗೆ ನೀನು ನುಡಿಯುವ ಒಂದೇ ಒಂದು ಮಾತು ದೇವರಿಗೆ ನುಡಿದಂತೆ ಅದು ಶಾಪವಾಗಿ ಪರಿವರ್ತನೆಯಾಗುತ್ತೆ. ಸಹೋದರ ಸಹೋದರಿಯರೇ, ಒಂದು ಘಟನೆ ಅಂತೂ ನಾನು ಹೇಳ್ತೇನೆ. ತಂದೆ ತಾಯಿಗಳಿಗೆ ಗೌರವ ನೀಡದ ಒಂದು ಜೋಡಿಯ ಕತೆ. ಒಬ್ಬನೇ ಮಗ, ತಂದೆ ತಾಯಿಗಳನ್ನು ಆತ ಹೆಂಡತಿಯ ಪ್ರಭಾವಕ್ಕೆ ಒಳಪಟ್ಟು ಮನೆ ಬಿಟ್ಟು ಹೋದ. ತಂದೆ ತಾಯಿಗಳಿಗೆ ಕಷ್ಟವನ್ನು ಕೊಟ್ಟ. ಆದರೆ ಆ ತಂದೆ ತಾಯಿಗಳ ನೋವಿನ ಫಲವೇನೋ? ಎಷ್ಟೇ ಕಷ್ಟಪಟ್ಟವರು, ಎಷ್ಟೇ ಎಲ್ಲಿ ಹೋದರೂ ಆತನಿಗೆ ಮಕ್ಕಳ ಭಾಗ್ಯ ಲಭಿಸಲೇ ಇಲ್ಲ. ಇಂದು ಕೊರಗುತ್ತಿದ್ದಾನೆ. ಇಂದು ಮಕ್ಕಳಿಲ್ಲ ಎಂಬ ಕೊರಗು ಆತನನ್ನು ಕಾಡುತ್ತಿದೆ. ಸಹೋದರ ಸಹೋದರರೇ, ಯಾವಾಗ ತಂದೆ ತಾಯಿಗಳಿಗೆ ನೋವು ನೀಡುತ್ತೀಯ, ತಂದೆ ತಾಯಿಗಳ ಕಣ್ಣಲ್ಲಿ ನೀರನ್ನು ಹರಿಸ್ತೀಯ, ತಂದೆ ತಾಯಿಗಳ ಹೃದಯಕ್ಕೆ ನೋವನ್ನು ನೀಡುತ್ತೀಯ, ಗಾಯಗಳನ್ನು ಎಸಗುತ್ತಿರುವೆಯ, ಜೀವನದಲ್ಲಿ ನಿನ್ನ ತಲೆಯ ಮೇಲೆ ಶಾಪವನ್ನು ನೀನು ಹೊತ್ತುಕೊಳ್ಳುವೆ. ಅದು ಬಿಡಲ್ಲ. ತಂದೆ ತಾಯಿಗಳ ಪ್ರೀತಿ ಮಾತ್ರ ನಿನ್ನ ರಕ್ಷಣೆಯನ್ನು ನೀಡುವುದು. ಆದ್ದರಿಂದ ದೇವರ ವಾಕ್ಯ ನಮಗೆ ಹೇಳುತ್ತೆ,
ತಂದೆಯ ಆಶೀರ್ವಾದ ಮಕ್ಕಳ ಮನೆಯನ್ನು ಸ್ಥಿರಗೊಳಿಸುತ್ತದೆ, ತಾಯಿಯ ಶಾಪ ಅವುಗಳ ಅಸ್ಥಿವಾರವನ್ನೇ ಕಿತ್ತು ಹಾಕುತ್ತದೆ. ಹಿಗ್ಗದಿರು, ತಂದೆಗೆ ಅವಮಾನವಾಗುವಾಗ ತಂದೆ ಅವಮಾನ ನೀಡೋದು ನಿನಗೆ ಸನ್ಮಾನ. ಯಾವಾಗ ನಿನ್ನ ತಂದೆ ಅವನ ಅವಮಾನ ಅನುಭವಿಸ್ತಾರೆ ಅದು ನಿನಗೇ ಅವಮಾನ, ನಿನಗೆ ಅದನ್ನು ಶೋಭೆ ನೀಡುವುದಿಲ್ಲ. ಮನುಷ್ಯನಿಗೆ ಗೌರವ ಲಭಿಸುವುದು ತಂದೆಯ ಘನತೆಯಿಂದ. ಅವಮಾನದಲ್ಲಿ ಬದುಕುವ ತಾಯಿ ಮಕ್ಕಳಿಗೆ ಕಳಂಕ. ಅವಮಾನದಲ್ಲಿ ಬದುಕುವ ತಾಯಿ ಮಕ್ಕಳಿಗೆ ಕಳಂಕ. ನಿರಂತರವಾಗಿ ತಾಯಿಯನ್ನು ಅವಮಾನಿಸ್ತಿರುವೆಯ ಅದೇ ತಾಯಿ ನಿನಗೆ ಕಳಂಕವಾಗುವರು. ಮಗನೇ, ನಿನ್ನ ಮುಪ್ಪಿನ ತಂದೆಗೆ ಸಹಾಯಕವಾಗಿರು. ಆತನು ಬದುಕುವವರೆಗೆ ಆತನ ಮನಸ್ಸನ್ನು ನೋಯಿಸದಿರು. ಸಹೋದರ ಸಹೋದರರೇ, ಈ ಲೋಕದಲ್ಲಿ ನಮಗಿರುವ ಆಸ್ತಿ ಒಂದೇ. ನಾನು ಹೇಳಿದೆ ಮೊದಲು, ತಂದೆ ತಾಯಿ. ಅವರಿಗಿಂತ ಮಿಗಿಲಾದವರು ಬೇರೆ ಯಾರೂ ಇಲ್ಲ. ಅವರ ಪ್ರೀತಿಗೆ ಮಿಗಿಲಾದ ಪ್ರೀತಿ ಬೇರೆ ಯಾವುದು ಇಲ್ಲ. ದೇವರಿಗೆ ಸ್ತುತಿಸೋಣ. ಆ ತಂದೆ ತಾಯಿಗಳನ್ನು ಕೊಟ್ಟ ದೇವರನ್ನು ಸ್ತುತಿಸೋಣ. ಆ ತಂದೆ ತಾಯಿಗಳನ್ನು ಪ್ರೀತಿಸೋಣ. ಆ ತಂದೆ ತಾಯಿಗಳನ್ನು ಗೌರವಿಸೋಣ. ದೇವರಸಿಗೆ ಸಮಾನವೆಂಬುದ ಒಂದು ಗೌರವನ ಅವರಿಗೆ ಕೊಡೋಣ. ಯಾವತ್ತು ತಪ್ಪಿಯಾದರೂ ಜೀವನದಲ್ಲಿ ತಂದೆ ತಾಯಿಗಳಿಗೆ ನೋಯಿಸದಂತೆ, ಅವರ ಕಣ್ಣೀರು ಹರಿಸದಂತೆ ಜಾಗೃತರಾಗಿರೋಣ. ಯಾವತ್ತು ಅವರ ಶಾಪ ನಮಗೆ ತಟ್ಟದಿರಲಿ, ಅವರ ಪ್ರೀತಿಯೇ ನಮ್ಮನ್ನು ಹರಸಲಿ. ಆಶೀರ್ವಾದವಾಗಿರೆಂದು ಒಂದು ಗಳಿಗೆ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ತಂದೆಯೇ, ತಂದೆ ತಾಯಿಗಳು ನೀವು ನಮಗೆ ಕೊಟ್ಟ ಶ್ರೇಷ್ಠ ಆಸ್ತಿ, ಶ್ರೇಷ್ಠ ಕಾಣಿಕೆ. ಅದಕ್ಕಿಂತ ಮಿಗಿಲಾದ ಕಾಣಿಕೆ ಬೇರೆ ಯಾವುದು ನಮಗಿಲ್ಲ. ದಯಾಮಯಿ ದೇವರೇ, ಯಾವತ್ತು ನಮ್ಮ ಜೀವನದಲ್ಲಿ ತಂದೆ ತಾಯಿಗಳನ್ನು ಗೌರವಿಸಂತೆ ನಮ್ಮನ್ನು ಅನುಗ್ರಹಿಸಿರಿ. ತಂದೆ ತಾಯಿಗಳ ವಿರುದ್ಧ ಮಾಡಿದ ನಾವು ಪ್ರತಿಯೊಂದು ಪಾಪಕ್ಕೆ ನಮ್ಮನ್ನು ಕ್ಷಮಿಸಿರಿ. ತಪ್ಪಿ ನಮ್ಮ ತಂದೆ ತಾಯಿಗಳಿಗೆ ನೋವು ಮಾಡದಂತೆ ನಮಗೆ ಧೈರ್ಯವನ್ನು ಕೊಡಿರಿ. ತಂದೆ ತಾಯಿಗಳ ನಿಮ್ಮನೆ ಕಾಣುವಂಥ ಆ ಗೌರವ ಮನೋಭಾವನ ನಮ್ಮ ಹೃದಯದಲ್ಲಿ ಸೃಷ್ಟಿಸಿರಿ. ಸದಾಕಾಲ ನಮ್ಮ ತಂದೆ ತಾಯಿಗಳನ್ನು ಪ್ರೀತಿಸಿ ಗೌರವಿಸಿ ಬಾಳುವಂತೆ ನಮ್ಮನ್ನು ನೀವು ಹರಸಿರಿ. ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್.